ಆಂಬ್ಯುಲೆನ್ಸ್ ಸರ್, ನಾನು ನೀವು ಒಂದು ಆಂಬ್ಯುಲೆನ್ಸ್ ಕೊಟ್ಟಿದ್ದೀರಾ ಅಂತ ಖುಷಿ ಪಟ್ಟಿದೆ ಸರ್. ಬಟ್ ಇಡೀ ಕರ್ನಾಟಕಕ್ಕೆ ಕೊಡಬೇಕು ಅಂತ ನೀವು ಆಸೆ ಪಡ್ತಿದ್ದೀರಾ ಅಂತ ಈಗಲೇ ಗೊತ್ತಾಗಿದ್ದು. ಥ್ಯಾಂಕ್ ಯು ಸೂರ್ಯ ಸರ್, ಥ್ಯಾಂಕ್ ಯು ಚಿರಂಜೀವಿ ಸರ್, ಎಲ್ಲರೂ ಮಾಡಿದ್ದಾರೆ. ಯಾರು ಅನ್ಯತಾ ಭಾವಿಸಬಾರ್ದು. ಒಂದೇ ಒಂದು ವಿಷಯ ಹೇಳ್ತೀನಿ, ನಂದು ಒಂದು ಫೌಂಡೇಶನ್ ಇದೆ ಯಶೋ ಮಾರ್ಗ ಅಂತ. ಎಷ್ಟಾಗಿದೆ ಸರ್, ಇನ್ನು ಮಿಕ್ಕಿದ್ದು ಏನಿದೆ ಅದಕ್ಕೆ ನಾನು ಈಗ ಮಾತಾಡ್ತಿರ್ಬೇಕು. ನನ್ನ ಜೊತೆ ನಮ್ಮ ಸ್ನೇಹಿತರು KVN ಅವರು ಇಲ್ಲೇ ಇದ್ರು, ಅವ್ರದ್ದು ಒಂದು ಫೌಂಡೇಶನ್ ಇದೆ ಸರ್. ಇಬ್ರು ಸೇರಿಬಿಟ್ಟು ಅದನ್ನಷ್ಟೂ ಮಾಡ್ಕೊಡ್ತೀವಿ ಸರ್. ಇನ್ನು ಮಿಕ್ಕಿದ್ದು ಯಾವುದು ಇರಬಾರ್ದು. ನಮ್ಮ ಅಪ್ಪ ಅವ್ರ ಹೆಸರಲ್ಲಿ ನೀವು ಹೇಳಿದ್ದೀರಾ, ಇಮಿಡಿಯೇಟ್ ಕನಸು ನನಸಾಗಬೇಕು ಸರ್. ಯಾಕಂದ್ರೆ ವ್ಯಕ್ತಿ ಅಲ್ಲ, ಅದು ಶಕ್ತಿ. 25 ಜಿಲ್ಲೆ ಇದೆಯಾ ಸರ್, 25 ಜಿಲ್ಲೆಗೂ ಅವ್ರು ಮಾಡಿಸ್ಕೋತಾರೆ ಸರ್. ನಾವಿದ್ದೀವಿ ಸರ್. ಥ್ಯಾಂಕ್ ಯು ಸೋ ಮಚ್. ಬಹುಶಃ ಇದೆ ಅನ್ಸುತ್ತೆ ಮಾನವೀಯತೆಯ ಸಮಾಗಮ. ಈ ಕ್ಷಣ ಇವರೆಲ್ಲರ ಮಾತಲ್ಲಿ ಅಪ್ಪು ಸರ್ ನಮ್ಮ ಜೊತೆ ಇದ್ದಾರೆ. ಒಂದ್ ಕಡೆ ಸ್ಟಾರ್ಡಮ್ ನಂಬರ್ 1 ಎಲ್ಲ